ಬಿಟ್ಕಾಯಿನ್ ಹಗರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳು ಸೇರಿದ್ದಾರೆ ಎಂಬ ಸುದ್ದಿ ಇದೆ. ಆದ್ದರಿಂದ ಯಾರು ಅಪರಾಧಿಗಳು, ಯಾರು ನಿರಪರಾಧಿಗಳು ಎಂಬ ವಿಚಾರ ಶೀಘ್ರವಾಗಿ ಬೆಳಕಿಗೆ ಬರಬೇಕು ಎಂದು ಮಾಜಿ ಸಚಿವ ಬಿ ರಮನಾಥ ರೈ ಆಗ್ರಹಿಸಿದರು. ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಟ್ಕಾಯಿನ್ನಿಂದ ಕಾಂಗ್ರೆಸ್ ಜಾಸ್ತಿ ತೊಂದರೆಯಾಗ್ತಾ ಇದೆ ಎಂದು ರಾಜ್ಯ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಅವರು ಕಾಂಗ್ರೆಸ್ನ ಹಿತ ಕಾಪಾಡುವುದು ಬೇಡ, ಜನರ ಹಿತವನ್ನ ಕಾಯುವಂತಹ ಕೆಲಸವನ್ನ ಮಾಡಲಿ, ಹಾಲಿ ನ್ಯಾಯಾಧೀಶರಿಂದ ತನಿಖೆಯನ್ನು ನಡೆಸಿ ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಅವಧಿಯಲ್ಲಿ ಯಾವುದೇ ಪ್ರಕರಣಗಳು ಬೆಳಕಿಗೆ ಬಂದರೆ ಸಮಗ್ರ ತನಿಖೆಗೆ ಆಗ್ತಾ ಇತ್ತು. ಆದರೆ ಇದೀಗ ಯಾವುದೇ ತನಿಖೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಇರುವ ವೇಳೆ 8 ಪ್ರಕರಣಗಳು ಸಿಬಿಐ ತನಿಖೆ ಮಾಡಿಸಿದೆ. ಆಗ ಬಿಜೆಪಿ ಕೇಂದ್ರದಲ್ಲಿ ಇತ್ತು ಎಂದರು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೆಲವು ವೆಬ್ಸೈಟ್ಗಳು ಹ್ಯಾಕ್ ಆಗಿದೆ ಎಂಬ ಸುದ್ದಿ ಕೇಳಿದ್ದೇವೆ. ಇದು ಗಂಭೀರವಾದ ವಿಚಾರ. ಜನ್ಧನ್ ಖಾತೆ ಹ್ಯಾಕ್, ಪಿಂಚಣಿ ಯೋಜನೆ, ಗ್ಯಾಸ್ ಸಬ್ಸಿಡಿ ಹ್ಯಾಕ್, ಬ್ಯಾಂಕ್ ವಹಿವಾಟು ಸಹ ಹ್ಯಾಕ್ ಆಗಿದೆ. ಬಿಜೆಪಿ ಭ್ರಷ್ಟಾಚಾರ ವಿರೋಧಿ ಪಕ್ಷ ಎಂಬುದು ಸುಳ್ಳು ಎಂಬುದು ಈ ವಿಚಾರಗಳಿಂದ ಸಾಬೀತಾಗಿದೆ ಎಂದರು. ಹಿಂದಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಹಗರಣ ಆರೋಪಗಳು ಬಂದಾಗ ತನಿಖೆ ಮಾಡದ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ. ಅದು ಜಾಯಿಂಟ್ ಪಾರ್ಲಿಮೆಂಟರಿ ಇರ್ಬೋದು, ಅಥವಾ ನಿವೃತ್ತ ಜಡ್ಜ್ ಇರ್ಬೋದು, ಸಿಟ್ಟಿಂಗ್ ಜಡ್ಜ್ ಇರ್ಬೋದು. ಲಕ್ಷ್ಯ ಕೊಟ್ಟರೆ ಮಾತ್ರ ಅದರ ವಿಚಾರವು ಗಂಭೀರತೆಗೆ ಬರುವುದು. ನಿರ್ಲಕ್ಷ್ಯ ಮಾಡೋದು ಸುಲಭ ಆಗುತ್ತೆ. ಅದೊಂದು ಅವರ ಮೆಥಡ್, ಬಿಜೆಪಿ ಸರ್ಕಾರದ ಒಂದು ಮೆಥಡ್. ಇದನ್ನ ಸಿಟ್ಟಿಂಗ್ ಜಡ್ಜಿನ ಅಧ್ಯಕ್ಷತೆ ತನಿಖೆ ಮಾಡಬೇಕು. ಬಿಟ್ಕಾಯಿನ್ ಹಗರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ವ್ಯಕ್ತಿಗಳು ಸೇರಿರತಕ್ಕಂಥದ್ದು, ಯಾರು ನಿರಪರಾಧಿಗಳು, ಯಾರು ಅಪರಾಧಿಗಳು ಅಂತ ಹೇಳುವಂಥದ್ದು ಬೆಳಕಿಗೆ ಬರಬೇಕು. ನಮ್ಮ ಜಿಲ್ಲೆಯಲ್ಲಿ ರಾಜಕಾರಣದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಮಾಣಿಕತೆ ಇದೆ ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಒಂದು ಮಾತಿದೆ. ಇದು ತನಿಖೆ ಆದ್ರೆ ನಮ್ಗೆಲ್ಲರೂ ಕೂಡ ಒಂದು ಅವರ ಅಪರಾಧಿ ಅಲ್ವಾ ಅಂತ ಹೇಳಿದ್ರೆ ಗೊತ್ತಾದ್ರೆ ಒಳ್ಳೇದಲ್ಲ.